Request everyone's attention to the stage. We have a parent show happening now.
second prize. Puppy dog category ಅಲ್ಲಿ first prize goes to ಅರುಣ್ ಪೂಜಾರಿ ರಾಕಿ. ಇದು ಯಾವ್ದು? Puppy dog category. Puppy dog category first prize. First prize. Yes. Okay. ಎಲ್ಲರೂ ಜೋರಾದ ಚಪ್ಪಾಳೆಯೊಟ್ಟಿಗೆ ಅವರನ್ನು ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಗ್ ಡಾಗ್ ಸೆಕೆಂಡ್ ಅಲ್ಲಿ ಅಕ್ಷಿತಾ ಜೂಜು. ಫಾರ್ಮರಿಯನ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ ಮೂರ್ತಿ ಚಿಕ್ಕಿ. ಚಪ್ಪಾಳೆ ಕೊಟ್ಟು ಅವರ ಎಫರ್ಟ್ಸ್ ಮತ್ತೆ ಆನ್ ಬಿಹಾಫ್ ಆಫ್ ಆಲ್ ದ ಪೆಟ್ ಓನರ್ಸ್ ಪ್ಲೀಸ್ ಎಂಕರೇಜ್ ಯುವರ್ colleagues who have made it. Friends of animals. ಆದಷ್ಟು ಬೇಗ ಬನ್ನಿ. Welcome Lucy on stage. ನೆಕ್ಸ್ಟ್ ಡ್ಯಾಶ್ ಆನ್ ನಲ್ಲಿ ರಕ್ಷಾ ಲೈಕಾ. ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು. ಇದಾದ ತಕ್ಷಣ ಜರ್ಮನ್ ಶೆಪರ್ಡ್ ಬ್ರೀಡ್ ಅಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಅರುಣ್ ಪೂಜಾರಿ ಹಂಟರ್. ಸೆಕೆಂಡ್ ಪ್ರೈಸ್ ಗೋಸ್ ಟು ದೀಪಕ್ ಸಿಂಹ. First prize German Shepherd. ಜೋರಾದ ಚಪ್ಪಾಳೆ ದಯವಿಟ್ಟು. Second German Shepherd. Simba. ನೆಕ್ಸ್ಟ್ ಬೀಗಲ್ ಬ್ರೀಡ್ ಅಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಸುಮಾ ಆರ್ಯ. Beagle first. ಸೆಕೆಂಡ್ ಪ್ರೈಸ್ ಜೋರಾದ ಚಪ್ಪಾಳೆ ಇನ್ನೊಮ್ಮೆ ಬರಬೇಕು ನಮ್ಮ ಕಡೆಯಿಂದ. ಸೆಕೆಂಡ್ ಪ್ರೈಸ್ ಗೋಸ್ ಟು ರಕ್ಷಾ ಆಂಜಲ್. ಸ್ವಿಚ್ ಬ್ರೀಡ್ ಅಲ್ಲಿ ಜೋರಾದ ಚಪ್ಪಾಳೆ For the cute nutty. Second prize goes to Sadananda Rai Ruby. It goes to Dr. Kirtan Karje. Thank you. ಇವತ್ತಿನ ಪ್ರೇಕ್ಷಕರು ಸ್ಮಾಲೆಸ್ಟ್ ಬ್ರೀಡ್ ಟೆರಿಯರ್ ಟೆರಿಯರ್. ಯಾರ್ಕ್ಷೈರ್ ಟೆರಿಯರ್ ಇವತ್ತಿನ ಇವೆಂಟಿನ ಸ್ಮಾಲೆಸ್ಟ್ ಬ್ರೀಡ್. Congratulations to the owner, proud owner, Dr. Kirtan Karje. It goes to Narasimha Prasad Jarvis. Second prize Labrador ಅಲ್ಲಿ ಫಸ್ಟ್ ಪ್ರೈಸ್ ಬಂತ.
Yes, ಜೋರಾದ ಚಪ್ಪಾಳೆ. Second prize goes to Anaga Alu. Pitbull ಅಲ್ಲಿ first prize goes to Murthy Simha. Pitbull ಅಲ್ಲಿ second prize goes to Manvit Simha. Golden Retriever breed ಅಲ್ಲಿ first prize goes to ಆರಾಧ್ಯ ಗುಣ್ಣ. ದಯವಿಟ್ಟು ನೀವು ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೆಕೆಂಡ್ ಪ್ರೈಸ್ ಗೋಸ್ ಟು ರೇಷ್ಮಾ ಶೆಟ್ಟಿ ಸಿಂಹ. Rottweiler breed ಅಲ್ಲಿ first prize goes to Rostan Kudla. Second prize goes to Anup Rosie. Prize goes to Nishti Joki. Second prize goes to Jairam Prince. ಬಹುಶಃ ಇವತ್ತು ಈ ಡಾಗ್ಸ್ ನೋಡುವಾಗ ನಮಗಿಂತ ಅವಳು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇವೆ. Best of the show, let's welcome Rostan and his pet, Charlie. And best dog show. Best of show male Arun Pujare Hunter. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನೋಡಬಹುದು ಟ್ರೋಫಿ ಒಟ್ಟಿಗಿದ್ದಾರೆ, ಬೇಕಾದಷ್ಟು ಟ್ರೋಫಿಗಳು ಕೂಡ ಸಿಕ್ಕಿದೆ. ಇವತ್ತು ಪುತ್ತೂರು ಕ್ಲಬ್ ಆ್ಯಂಡ್ JCI ಪುತ್ತೂರಿಂದ ನಾವು ಒಂದು ದ ಪೆಟ್ ಆ್ಯಂಡ್ ಡಾಗ್ ಶೋ ಅಂತ ಮಾಡಿದ್ವಿ. 53 ಎಂಟ್ರೀಸ್ ಡಾಗ್ಸ್ ಬಂದಿತ್ತು, ಹಾಗೆ ಬೆಕ್ಕುಗಳು ಮತ್ತು ಇವನ್ ದೇರ್ ವಾಸ್ ಎ ಬರ್ಡ್ ಶೋ. ಸೊ ಇಟ್ ವಾಸ್ ಎ ವೆರಿ ಯೂನಿಕ್ ಇವೆಂಟ್. ಪುತ್ತೂರಲ್ಲಿ ಫಸ್ಟ್ ಟೈಮಿಗೆ ಆಗ್ತಾ ಇರೋದು ಈ ಥರ ಒಂದು ಪೆಟ್ ಶೋ. ಆ್ಯಂಡ್ ನಮಗೆ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಮಳೆ ಬಂದರೂ ಕೂಡ ನಮಗೆ ಇಷ್ಟೊಂದು ಜನ ಬಂದು ಪ್ರೋತ್ಸಾಹಿಸಿದ್ರೆ ವೆರಿ ರೆಸ್ಪಾನ್ಸ್ ವಾಸ್ ಗುಡ್, ಭಾಳ ಚೆನ್ನಾಗಾಗಿದೆ. ಅದೇ ರೀತಿ ನಮಗೆ ಅಂದರೆ ಪ್ರೋತ್ಸಾಹ ಕೂಡ ಕೊಟ್ಟಿದ್ದಾರೆ, ಬಂದವರಿಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಜಡ್ಜಸ್, ಎಮಿನೆಂಟ್ ಜಡ್ಜಸ್ ನಾವು ಎಲ್ಲರನ್ನು ಕರೆದಿರೋದು. ನಮ್ಮಲ್ಲಿ ಎಸ್ಪೆಷಲಿ ಮಿಸ್ಟರ್ ವಿಜಯ್ ಫರ್ನಾಂಡಿಸ್ ಅಂತ ಬಂದಿದ್ದಾರೆ ಉಡುಪಿಯಿಂದ. ಅವರು ಆರ್ಮಿಯಲ್ಲಿ ಕಮಾಂಡೋ ಡಾಗ್ ಸ್ಕ್ವಾಡದ ಮೇನ್ ಟ್ರೈನರ್ ಆಗಿದ್ದರು.
ಸೊ ಅವರ ಅಂಡರಲ್ಲಿ ಮತ್ತು ನಮ್ಮ ಉಡುಪಿಯಿಂದ ಮತ್ತು ಮಂಗಳೂರಿಂದ ವೆಟರ್ನರಿ ಡಾಕ್ಟರ್ಸ್ ಎಸ್ಪೆಷಲಿ ಯಾರು ಪೆಟ್ ಡಾಗ್ಸ್ ಬ್ರೀಡ್ ಮಾಡೋ ಅಂಥ ನೋಡ್ಕೊಳ್ಳೋ ಅಂಥ ವೆಟರ್ನರಿಯನ್ಸ್ ಕರೆದಿದ್ದೀವಿ ಡಾಗ್ ಶೋಗೆ. ಸೊ ನಿಷ್ಪಕ್ಷವಾಗಿ ಅವ್ರು ಮಾಡಿದ್ದಾರೆ, ಭಾಳ ಖುಷಿಯಾಗಿದೆ, ಎಲ್ಲರಿಗೂ ಖುಷಿಯಾಗಿದೆ. ಸೊ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಬಂದವರೆಲ್ಲ ವಿನ್ನರ್ಸೇ, ದೇವರ್ 2 ಫೈನಲ್ ವಿನ್ನರ್ಸ್. ನಾನು ಹೇಳೋ ಪ್ರಕಾರ ಎಲ್ಲ ವಿನ್ನರ್ಸು. ತುಂಬ ಇಟ್ ವಾಸ್ ನಮ್ಗೆ ಇಷ್ಟು ಒಳ್ಳೇದಾಗ್ತದೆ ಅಂತ ಎಣಿಸಿರಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ ನಮ್ಮಿಂದ ಇಷ್ಟ ಆಗಿದ್ದಕ್ಕೆ 10 ದಿನದಲ್ಲಿ ಮಾಡಿರೋದಂಥ ಕೆಲಸ ಇದು. ನೆಕ್ಸ್ಟ್ ಇಯರ್ಗೆ ನಮ್ಮ ಹತ್ರ ಭಾಳ ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಆ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಇನ್ನು ಗೈಡ್ಲೈನ್ಸ್ ರೂಲ್ಸ್ ಎಲ್ಲ ಒಂದು ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ರೂಲ್ಸ್ ಏನಿದೆ ಆ ರೂಲ್ಸ್ ನಮ್ಮ ಗೈಡ್ಲೈನ್ಸ್ ಫಾಲೋ ಮಾಡಿ ನಾವು ಮಾಡಬೇಕಂತ ಇದ್ದೀವಿ. ಹಾಗೇ ಒಂದು ಪುತ್ತೂರಿನಲ್ಲಿ ಒಂದು ಕೆನಲ್ ಕ್ಲಬ್, ನಾಯಿಗಳದ್ದೊಂದು ಕೆನಲ್ ಕ್ಲಬ್ ಅಂತ ಮಾಡಬೇಕು ಅಂತ ಯೋಚಿಸಿದ್ವಿ. ಬಹುಶಃ ಬರೋ ವರ್ಷದಲ್ಲಿ ಎಲ್ಲ ಸರಿಯಾದರೆ ಕೆನಲ್ ಕ್ಲಬ್ ಆಫ್ ಪುತ್ತೂರು ಅಲ್ಲೇ ನಾವು ಆರ್ಗನೈಸ್ ಮಾಡ್ತೀವಿ ಇದನ್ನು. ಸೊ ಎಲ್ಲರದು ಮಾಲಿಂಗೇಶ್ವರದ ಆಶೀರ್ವಾದ ಇದೆ ನಮಗೆ. ನಮ್ಮ ಏನು ಮಾಡಿದ್ರು ವಿನೂತನವಾಗಿ ಮಾಡೋದಂಥದ್ದು ಪುತ್ತೂರು ಕ್ಲಬ್ಬು. ನಾವು ಫಸ್ಟ್ ಮ್ಯಾರಥಾನ್ ಮಾಡಿರೋದು ಪುತ್ತೂರು ಕ್ಲಬ್ಬು. ವಿ ಹ್ಯಾಡ್ ಬಾಕ್ಸ್ ಕ್ರಿಕೆಟ್, ಸೈಕ್ಲೋಥಾನ್ಸ್, ಲಗೋರಿ ಟೂರ್ನಮೆಂಟು, ಇದೆಲ್ಲ ಆಗದಿದ್ದು ನಾವು ಮಾಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಅ ಕ್ರೌನ್, ಇವತ್ತು ಕ್ರೌನ್ ಆನ್ ದ ಹೆಡ್ ಪುತ್ತೂರ್ದು. ಐ ಡೋಂಟ್ ವಾಂಟ್ ಟು ಟೇಕ್ ದ ಕ್ರೆಡಿಟ್ ಪುತ್ತೂರು ಕ್ಲಬ್ ಆರ್ JCI. ದಿಸ್ ಈಸ್ ವಾಟ್ ಪುತ್ತೂರು ಕ್ಯಾನ್ ಡೂ. ಸೊ ವಿ ಆರ್ ಡನ್ ಇಟ್ ಆ್ಯಂಡ್ ಶೋನ್ ಇಟ್. ಸೊ ನೆಕ್ಸ್ಟ್ ಇಯರ್ ಕೂಡ ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ಮತ್ತು ನೋಡುವ, ಇನ್ನೂ ಬೇರೆ ಬೇರೆ ವಿನೂತನದ ಯಾವುದಾದ್ರೂ ಈವೆಂಟ್ಸ್ ಬಂದರೆ ನಮಗೆ ಯಂಗ್ಸ್ಟರ್ಸ್ ಎಲ್ಲ ಇದ್ದಾರೆ, ನಮ್ಮ ಕ್ಲಬ್ ಮೆಂಬರ್ಸ್ ಯಂಗ್ಸ್ಟರ್ಸ್ ಎಲ್ಲ ಸೇರಿ ನಾವು JCI ಆರ್ ರೋಟ್ರಿ ಎಲ್ಲ ಸೇರಿ ನಾವು ಮಾಡಬೇಕಂತ ಇದ್ವಿ. ಎಲ್ಲರಿಗೂ ನಮಸ್ಕಾರ. ನಾನು JCI ಪುತ್ತೂರ ಈ ವರ್ಷ 2023 ಅಧ್ಯಕ್ಷ ಸುಹಾಸ್ APS ಮರಿಕೆ. ಸೆಪ್ಟೆಂಬರ್ 9ರಿಂದ 15ರವರೆಗೆ JCI ಸಂಸ್ಥೆಯು ಇಡೀ ಭಾರತಾದ್ಯಂತ JCI ಸಪ್ತಾಹ ಅಂತ ಹೇಳೋ ಕಾರ್ಯಕ್ರಮ ನಡೆಸ್ತಾ ಇದೆ. JCI ಸಪ್ತಾಹ ಅಂದರೆ 1 ವಾರದ ಕಂಟಿನ್ಯೂಸ್ PR ಪ್ರೋಗ್ರಾಮ್ಸ್, ಅಂದರೆ ಪಬ್ಲಿಕ್ ರಿಲೇಷನ್ ಕಾರ್ಯಕ್ರಮಗಳು, ಹೆಲ್ತ್ ಕ್ಯಾಂಪ್ಗಳಿರ್ಬೋದು, ಯೋಗ ತರಬೇತಿಗಳಿರ್ಬೋದು, ಅಥವಾ ಬೇರೆ ಬೇರೆ ಡ್ಯಾನ್ಸ್ ಶೋಸ್ ಇರ್ಬೋದು, ನಾಟಕಗಳಿರ್ಬೋದು, ಹೀಗೆ ವಿನೂತನ ಕಾರ್ಯಕ್ರಮ ಮಾಡ್ತಾ JCI ಸಂಸ್ಥೆ ಭಾರತಾದ್ಯಂತ ಕಾರ್ಯಕ್ರಮ ಮಾಡ್ತಾಯಿದೆ. ಅದರಲ್ಲಿ ನಮ್ಮದು 53 ವರ್ಷದ ಒಂದು ಹಿರಿಯ JCI ಘಟಕ ನಮ್ಮದು JCI ಪುತ್ತೂರು ನಮ್ಮ ಘಟಕ. ಸೊ ನಾವು ನಮ್ಮ JCI ಸಪ್ತಾಹದಲ್ಲಿ ಒಂದು ವಿಶಿಷ್ಟವಾದ ವಿನೂತನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮಗೆ ಯೋಚನೆ ಬಂದಾಗ, ಪುತ್ತೂರಲ್ಲಿ ಏನು ಹೊಸದಾಗಿ ಆಗಿಲ್ಲ ಅಥವಾ ಇಷ್ಟರವರೆಗೆ ಆಗಿಲ್ಲ, ಅದೊಂದು ಡಾಗ್ ಶೋ ಅಥವಾ ಪೆಟ್ ಶೋ ಇರ್ಬೋದು. ಹಾಗೆ ನಾವು ಅದನ್ನು ಇಲ್ಲಿ ಪುತ್ತೂರು ಕ್ಲಬ್ಬಿನ ಆತಿಥ್ಯದಲ್ಲಿ ಅದನ್ನು ನಾವು ಆರ್ಗನೈಸ್ ಮಾಡಿದ್ದೇವೆ. ಭಾಳ ಸಂತೋಷ ಆಗ್ತದೆ. ಬೇರೆ ಬೇರೆ ಒಂದು 10-15 ವೆರೈಟಿಯ ಡಾಗ್ಸ್, ಒಂದು 50ಕ್ಕೂ ಮಿಕ್ಕಿ ಡಾಗ್ಸ್ ಇಲ್ಲಿ ಬಂದು, ಅಥವಾ ಅದರೊಟ್ಟಿಗೆ ಪ್ಯಾರೆಟ್ಸ್ ಇರ್ಬೋದು, ಕ್ಯಾಟ್ಸ್ ಇರ್ಬೋದು, ಎಲ್ಲ ಇಲ್ಲಿ ಬಂದು ಶೋ ಮಾಡಿ ಅವರ ಪ್ರೌಡ್ ವಿನ್ನರ್ಸ್ ಆಗಿ ಇಲ್ಲಿ ಮೂಡಿ ಬಂದಿದ್ದಾರೆ. ಭಾಳ ಸಂತೋಷ ಆಗ್ತದೆ. ನಮಗೆ ಒಂದು ತಂಡವಾಗಿ ಕೆಲಸ ಮಾಡಿ ಒಂದು ಸಮಾಜಕ್ಕೊಂದಿಷ್ಟು ಹೊಸತನವನ್ನು ಕೊಡಲಿಕ್ಕೆ JCI ಸಂಸ್ಥೆ ಯಾವತ್ತೂ ಹಾತೊರಿತಾ ಇರ್ತದೆ. ಅದೇ ಪ್ರಯತ್ನವನ್ನು ಇಲ್ಲಿ ಮಾಡಿ ಇಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಆಗ್ತದೆ. JCI ಪುತ್ತೂರು ಇವರೊಂದು ವಿನೂತನವಾದ ಪ್ರಪ್ರಥಮವಾಗಿ ಪುತ್ತೂರಿನಲ್ಲಿ ಡಾಗ್ ಶೋ ಏರ್ಪಾಡು ಮಾಡುವಂತ ಹೇಳುವಾಗ ನಮಗೆ ಕೂಡ ಸ್ವಲ್ಪ ದುಗುಡ ಇತ್ತು, ಹೇಗೆ ಇರಬಹುದು ಅಂತ. ಆದರೆ ಇವತ್ತು ಈ ಶೋ ಮುಗಿಯುವಾಗ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು, ಇದು 101% ತುಂಬ ಸಕ್ಸಸ್ ಆಗಿದೆ. 17 ಬ್ರೀಡ್ಗಳು, 55 ಡಾಗ್ಸ್ ರಿಜಿಸ್ಟ್ರೇಷನ್, ಅಮೇಝಿಂಗ್ ಮತ್ತು ಸಕ್ಸಸ್ ಆಗಿದೆ. ಆಲ್ ದಿ ಬೆಸ್ಟ್ JCI ಪುತ್ತೂರಿಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಪುತ್ತೂರು ಕ್ಲಬ್ ಮತ್ತು ಪೆಟ್ ಡಾಗ್ ಶೋ ನಡೆಸಿದ್ದಾರೆ. ಅದರಲ್ಲಿ ನಮ್ಮ ಹಂಟರ್ ಬೆಸ್ಟ್ ಇನ್ ಮೇಲಲ್ಲಿ ಬೆಸ್ಟ್ ಇನ್ ಶೋ ಪ್ರೈಸ್ ತಗೊಂಡಿದ್ದಾನೆ. ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಹಾಗೆ ಮಳೆ ಕೂಡ ಇವರಿಗೆ ತುಂಬ ಸಪೋರ್ಟ್ ಮಾಡಿದೆ. ವಾತಾವರಣ ಚೆನ್ನಾಗಿದೆ. ಇನ್ನಷ್ಟು ಮುಂದೆ ಇನ್ನೂ ದೊಡ್ಡ ಶೋ ನಡೆಸಿ ಅಂತ ಈ ಮೂಲಕ ಮೂಡಿಗೆರೆಯಿಂದ ಬಂದಿದ್ವಿ. ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆಯಿಂದ ಬಂದಿದ್ವಿ. ಹೌದು ಸರ್, ನಮ್ಮ ಹತ್ರ ಡಾಗ್ ಕೆನಲ್ ಇದೆ. ನಮ್ಮದು ಕ್ರೈಸಿ ಡಾಗ್ ಕೆನಲ್ ಅಂತ ಮೂಡಿಗೆರೆಯಲ್ಲಿ ಕೆನಲ್ ಇದೆ. ಅದಕ್ಕಂತಾನೆ ಬಂದಿದ್ವಿ ಮೂಡಿಗೆರೆ. ಬೆಳಿಗ್ಗೆ ಎಲ್ಲ ಕಡೆ ಮಾಡ್ತೀವಿ ಸರ್. ಶಿವಮೊಗ್ಗ ನಮ್ಮ ಕಡೆ ಎಲ್ಲ ಇದಕ್ಕಿಂತ ದೊಡ್ಡ ಶೋ ಮಾಡ್ತೀವಿ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ತುಂಬಾ ಖುಷಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಾವು ಮಂಗಳೂರು. ನಾವು ರೋಟ್ ವೀಲರಲ್ಲಿ ಫಸ್ಟ್ ಆ್ಯಂಡ್ ಓವರ್ ಆಲ್ ಬೆಸ್ಟ್ ಇನ್ ಶೋ ಫೀಮೇಲಲ್ಲಿ.
ಪೆಟ್ ಕೇರ್ ಪ್ರೊಡಕ್ಷನ್ ತುಂಬ ಖುಷಿ ಆಗ್ತದೆ. ಆ್ಯಂಡ್ ನಾನು ಅಂದರೆ ಫಸ್ಟ್ ಟೈಮ್ ತರೋದು. ಅಂದರೆ ಮುಂಚೆ ನಾನು ಹೋಗಿದ್ದೆ, ಮತ್ತು ನಾನು ಅಬ್ರಾಡ್ ಹೋಗಿದ್ದೆ ಅವಳನ್ನು ಒಬ್ಬಳನ್ನೇ ಬಿಟ್ಟು. ಮತ್ತು ರೀಸೆಂಟ್ಲಿ ನಾನು ಬಂದು ಇವರು ಫಸ್ಟ್ ಶೋ ಇವ್ರದ್ದು ಅಡಲ್ಟಲ್ಲಿ. ಓವರಾಲ್ ಜರ್ನಿ ತುಂಬ ಖುಷಿ ಆಯಿತು. ಯಾಕಂದರೆ ಪೆಟ್ಸ್ ಎಲ್ಲರೂ ಹೇಳ್ತಾರೆ ರೋಟ್ ವೀಲರ್ ಎಗ್ರೆಸಿವ್ ಅಂತ. ಎಗ್ರೆಸಿವ್ ನಾವು ಮಾಡಿಸೋದು, ನಾವು ಪೆಟ್ ಹೇಗೆ ನಾವು ನೋಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಅದಕ್ಕೆ ಒಳ್ಳೆ ಟೈಮ್ ಮತ್ತು ಒಳ್ಳೆ ಫ್ರೆಂಡ್ಶಿಪ್ ತೋರಿಸಿದರೆ ಪೆಟ್ಸ್ ಫ್ರೆಂಡ್ಲಿ ಪಕ್ಕಾ ಆಗುತ್ತೆ. ಓಕೆ, ಈಗ ಒಂದಷ್ಟು ಬಂದಿರುವಂತಹ ಸ್ಪರ್ಧಿಗಳು ನಮ್ಮ ಜೊತೆಗಿದ್ದಾರೆ. ಹೇಗಿತ್ತು ಅನುಭವ ಅಂತ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ, ಸುಮಾ ಅಂತ ಉಡುಪಿ. ಕ್ಯಾಟಗರಿಯಲ್ಲಿ ಕಾಂಪೀಟ್ ಮಾಡಿದ್ರಿ? ನಾವು ಅಡಲ್ಟ್ ಕ್ಯಾಟಗರಿಯಲ್ಲಿದ್ದೀವಿ. ಖುಷಿಯಾಗಿದೆ, ಒಳ್ಳೆದಿದೆ. ಬೇರೆ ಮೊನ್ನೆ ಉಡುಪಿಲಿ ಆಯಿತು, ಅಲ್ಲಿ ಮಾಡಿದ್ದೀವಿ. ಹಾಸನ, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ಬ್ಯಾಂಗ್ಳೂರು, ಹೆಚ್ಚಿನ ಎಲ್ಲ ಕಡೆಯೂ ಶೋ ಮಾಡಿದ್ದೀವಿ. ಆದರೆ ಇಲ್ಲಿ ಶ್ವಾನಗಳಿಗೂ ಒಂದು ಸ್ಥಾನಮಾನ ಕೊಟ್ಟು ಅದರಿಂದ ಶ್ವಾನದ ಪ್ರೀತಿಯನ್ನು ಅವರು ತೋರಿಸಿದ್ದಾರೆ. ಹಾಗಾಗಿ ನಾನು 𝐗𝐶 ಪುತ್ತೂರು ಮತ್ತು ಪುತ್ತೂರು ಕ್ಲಬ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಇನ್ನಷ್ಟು ಫಸ್ಟ್ನೇ ರೌಂಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇನ್ನಷ್ಟು ಒಳ್ಳೆಯ ಪ್ರೋಗ್ರಾಮ್ ಇದೇ ಥರ ನಡೀಲಿ. ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲನೂ ಕ್ಲಿಯರ್ ಆಗಿದೆ. ನಮಗೆ ಗ್ರೌಂಡ್ ಕ್ಲಿಯರ್ ಬೇಕು, ಗ್ರೌಂಡ್ ಕ್ಲಿಯರ್ ಆಗಿತ್ತು, ಅದೇ ಬೇಕಾಗಿದೆ ನಮಗೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಖ್ಯಾತ ಪಶುವೈದ್ಯಕೀಯ ತಜ್ಞರಾಗಿರುವಂತಹ ಪ್ರಸನ್ನ ಹೆಬ್ಬಾರ್ ಅವರಿದ್ದಾರೆ. ಅವರೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅವರು ಹೇಗೆ ಅದರಲ್ಲಿ ಪಾಲ್ಗೊಂಡಿದ್ದಾರೆ, ಅವರ ಸಹಯೋಗ ಹೇಗಿತ್ತು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಭಾಳ ಚೆನ್ನಾಗಿತ್ತು. ಇವತ್ತಿನ ಒಂದು ಈ ಪುತ್ತೂರಲ್ಲಿ ಫಸ್ಟ್ ಟೈಮ್ ಇನ್ ಪುತ್ತೂರು ಈ ರೀತಿಯ ಒಂದು ಡಾಗ್ ಶೋ ಮಾಡುವಂಥದ್ದು. ಅಂದರೆ ಇಲ್ಲಿಯ ಜನರಿಗೆ ಇದೊಂದು ಒಂದು ಅಪಾರ್ಚುನಿಟಿ. ಯಾವ ರೀತಿಯ ಬ್ರೀಡ್ಸ್ಗಳು ನಮ್ಮ ಪುತ್ತೂರಲ್ಲಿದೆ, ಯಾವ ರೀತಿಯ ಡಾಗ್ಸ್ಗಳು ಯಾವ ರೀತಿ ಅದನ್ನು ಸಾಕ್ತಾರೆ, ಹೇಗೆ ಡಾಗ್ಸ್ಗಳನ್ನು ಸಾಕಬೇಕು, ಯಾವ ರೀತಿಯ ಒಂದು ಲವ್ ಆ್ಯಂಡ್ ಕೇರನ್ನು ಕೊಡ್ತೇವೆ ನಾವು ಡಾಗ್ಸಿಗೆ, ಈ ಎಲ್ಲ ಒಂದು ಅವೇರ್ನೆಸ್, ಈ ಎಲ್ಲ ಒಂದು ಅದರ ಜೊತೆಯಲ್ಲಿ ಒಂದು ಎಂಟರ್ಟೈನ್ಮೆಂಟ್, ಒಂದು ಫನ್, ಈ ಎಲ್ಲ ಒಂದು ದೃಷ್ಟಿಯಿಂದ ಪುತ್ತೂರಿನಲ್ಲಿ 𝐗𝐶 ಅವರು ಪ್ರಪ್ರಥಮವಾಗಿ ಈ ಒಂದು ಸಾಹಸಕ್ಕೆ ಕೈ ಹಾಕಿದರೆ. ಪ್ರಥಮ ಬಾರಿ ಮಾಡಿದರಲ್ಲೇ ಭಾಳ ಒಂದು ಯಶಸ್ವಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ಹೇಳಿಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಾ ಉಂಟು. ಅದರ ಜೊತೆಯಲ್ಲಿ ದೂರದಿಂದ ಸಮೇತ ಈ ಒಂದು ಇವತ್ತಿನ ಒಂದು ಡಾಗ್ ಶೋಕ್ಕೆ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಮೂಡಿಗೆರೆಯಿಂದ ಇರ್ಬೋದು, ಉಡುಪಿಯಿಂದ ಇರ್ಬೋದು, ಮಂಗಳೂರಿಂದ ಇರ್ಬೋದು, ಎಲ್ಲ ಡಾಗ್ ಶೋಗೆ ಬೇರೆ ಬೇರೆ ಸಾಧಾರಣ 17 ಟೈಪ್ಸ್ ಆಫ್ ಬ್ರೀಡ್ಸ್, 17 ಥರದ ಡಾಗ್ ಬ್ರೀಡ್ಸ್ಗಳು ಬಂದಿದೆ ಇವತ್ತು. 55 ಡಾಗ್ಸ್ಗಳು ಈ ಒಂದು ಇವತ್ತಿನ ಒಂದು ಡಾಗ್ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಕ್ಯಾಟ್ಸ್ಗಳು ಸಮೇತ 2 ಕ್ಯಾಟ್ಸ್ಗಳು ಸಮೇತ ಬಂದಿದೆ. ಸೊ ಒಟ್ಟಾರೆಯಾಗಿ ಇದೊಂದು ನಮಗೆ ಇವತ್ತಿನ ಒಂದು ವಾತಾವರಣ ಸಾಗಿ ನೇಚರ್ ಸಮೇತ ಭಾಳ ಒಂದು ವೆರಿ ಕೂಲ್ ಅಟ್ಮಾಸ್ಫಿಯರ್. ಯಾಕೆಂತೇಳಿದರೆ ತುಂಬ ನಾಯಿಗಳಂತ ತುಂಬ ಸೆಕೆ ಇದ್ದರೆ ಅದು ಸಮೇತ ನಾಯಿಗಳಿಗೆ ಒಂದು ರೀತಿಯ ಹೀಟ್ ಸ್ಟ್ರೆಸ್ ಆಗುವಂಥದ್ದು, ಅವುಗಳಿಗೆ ಒಂದು ರೀತಿಯ ಅನ್ಕಂಫರ್ಟೇಬಲ್ ಆಗುತ್ತೆ. ಬಟ್ ಇವತ್ತಿನ ವೆದರ್ ಸಮೇತ ಭಾಳ ಚೆನ್ನಾಗಿದೆ. ನಾಯಿಗಳು ಆಗಲಿ, ಡಾಗ್ ಓನರ್ಸ್ ಆ್ಯಂಡ್ ಆಲ್ ದ ಪಬ್ಲಿಕ್ ಆ್ಯಂಡ್ ಆರ್ಗನೈಸರ್ಸ್ ಎಲ್ಲರೂ ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಅಂತ ಹೇಳ್ಬೋದು. ಪುತ್ತೂರಿನ ಮಟ್ಟಿಗೆ ಇದೊಂದು ಒಳ್ಳೆಯ ಒಂದು ಯಶಸ್ವಿ ಒಂದು ಸಾಧನೆ ಅಂತಲೇ ಹೇಳ್ಬೋದು. ನಮಸ್ತೆ, ದೀಕ್ಷಾ ಪಾರ್ವತಿ, 𝐗𝐶 ದೀಕ್ಷಾ ಪಾರ್ವತಿ. ಇದು ಮೀಡಿಯಂ ಬ್ರೀಡ್ ರಾಟ್ ವೆಲ್ಲರ್ ಅಲ್ಲಿ ಫಸ್ಟ್ ಟೈಮ್ ಬರೋದು ಡಾಗ್ ಶೋಗೆ. ಅಂದರೆ ಪುತ್ತೂರಲ್ಲಿ ಆರ್ಗನೈಸ್ ಮಾಡೋದು ಕೂಡ ಫಸ್ಟ್ ಟೈಮ್. ಸೊ ಯೂಶ್ವಲಿ ನಾನು ಯಾಕೆ ಬಂದದಂದರೆ, ಈಗ ರಾಟ್ ವೀಲರ್ ಅಂತ ಹೇಳುವ ಡಾಗ್ ಬ್ರೀಡ್ ಇದ್ದರೆ ತುಂಬ ಅಗ್ರೆಸಿವ್ ಅಂತ ಎಲ್ಲರ ಒಪಿನಿಯನ್ ಇರ್ತದೆ. ಆದರೆ ನಾವು ಆ ಬ್ರೀಡನ್ನು ಬೆಳೆಸಿದಾಗ ಇದು ತುಂಬ ಫ್ರೆಂಡ್ಲಿ ಇದೆ. ಸೊ ಹಾಗೆ ನಮಗೆ ಬೇರೆ ಬೇರೆ ನಾಯಿ ಬ್ರೀಡ್ಗಳ ಬಗ್ಗೆ ಅದರ ಬೇರೆ ಬೇರೆ ಇನ್ಫಾರ್ಮೇಷನ್ ಗೊತ್ತಾಗ್ತದೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಹೀಗಿರೋದು ಇನ್ನೂ ಮುಂದೆ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಆಸೆ. ನಾವೇ ಆರ್ಗನೈಸ್ ಮಾಡಿದ್ದು 𝐗𝐶ಯಿಂದ. ಸೊ ಪಾರ್ಟ್ ಆಫ್ ದ ಟೀಮ್. ನಿನ್ನೆ ಕೂಡ ಬಂದಿದ್ವಿ. ಹೇಗಿತ್ತು ಪೆಟ್ಟಿಗೆ? ಅಂದರೆ ಬೇರೆ ಬೇರೆ ಶ್ವಾನಗಳಿತ್ತು, ಅವುಗಳನ್ನು ನೋಡುವಾಗ ಹೇಗಿತ್ತು ರೆಸ್ಪಾನ್ಸ್? ಅಂದರೆ ಇದು ಫಸ್ಟ್ ಟೈಮ್ ನಾನು ಇಷ್ಟು ನಾಯಿಗಳೊಟ್ಟಿಗೆ ನನ್ನ ನಾಯಿಯನ್ನು ಸೋಷಲೈಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಬರುವಾಗ ಸ್ಟಿಮ್ಯುಲೇಷನ್ ತುಂಬ ಜಾಸ್ತಿ ಆಯಿತು. ಆದರೆ ತುಂಬ ಎಲ್ಲ ನಾಯಿಗಳು ಆ್ಯಕ್ಚುಲಿ ವೆಲ್ ಮ್ಯಾನರ್ಡ್ ಆಗಿದ್ರು. ಯಾವುದು ಹಾಗೆ ನಮಗೆ ಅಗ್ರೆಸಿವ್ ಆದ ನಾಯಿಗಳು ಕಾಣಲಿಲ್ಲ. ಸೊ ಎಲ್ಲರೂ ಅವರ ಪೆಟ್ಸನ್ನು ಚಂದ ನೋಡಿಕೊಂಡಿದ್ದಾರೆ ಅಂತ ಹೇಳೋದೊಂದು
So all the best for your future endeavors. Okay. Thank you, sir. ಎಸ್ ಸರ್, ನಿಮ್ಮ ಹೆಸರು? ಓಕೆ, ನನ್ನ ಹೆಸರು ಅವಿನಾಶ್ ಅಂತೇಳಿ. ಯಾವ ಕ್ಯಾಟಗರಿಯಲ್ಲಿ? ಇದು ಡೊಬೋಮ್ಯಾನ್, ಫೀಮೇಲ್ ಕ್ಯಾಟಗರಿ. ಅವಳ ಹೆಸರು ವೀನಸ್ ಅಂತ. ಸೊ ಪುತ್ತೂರಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ಸೊ ಅಷ್ಟು ಪುತ್ತೂರೇ. ಅಷ್ಟು ಬರುವಾಗ ಎಂಟ್ರೆನ್ಸಲ್ಲಿ ಅಷ್ಟು ಫ್ರೆಂಡ್ಲಿ ಇರಲಿಲ್ಲ, ಅಂದರೆ ಫಸ್ಟ್ ಟೈಮ್ ಬೇರೆ ಡಾಗ್ಸನ್ನೆಲ್ಲ ನೋಡೋದು. ಸೊ ಇವಾಗ ಬೆಟರ್ ಇವಾಗ ಒಂದು 2-3 hours ಆಯ್ತಲ್ಲ. ಸೊ ಮಚ್ ನೀಡೆಡ್ ಶೋ ಫಾರ್ ಪುತ್ತೂರು. ಅದೇ, ಸೊ ವಿ ಆರ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಇಯರ್ ಇವೆಂಟ್. ಬೇರೆ ಕಡೆ ಪಾರ್ಟಿಸಿಪೇಟ್ ಮಾಡಿದ್ರಾ? ಇಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್. ದಟ್ಸ್ ವಾಟ್. ಯಾ. ಸೊ ಇನ್ನೂ ಪ್ರಾಕ್ಟೀಸ್ ಆಗಿದೆ? ಸ್ವಲ್ಪ ಪ್ರಾಕ್ಟೀಸ್ ಆದಾಗಾಯ್ತು. ಹೌದು. ಸೊ ಹೇಗಿದೆ ಅದು ನೇಚರ್ ಮನೆಯಲ್ಲೆಲ್ಲ ನಿಮಗೆ? ಡೊಬೋಮ್ಯಾನ್ ಬ್ರೀಡ್ ಆ್ಯಕ್ಚುಲಿ ಗಾರ್ಡ್ ಡಾಗ್. ಅದು ತೋಟ ಅದೆಲ್ಲ ಬೇಟೆಗೆ ಯೂಸ್ ಮಾಡ್ತಾರೆ. ಮುದೋಳ ಟೈಪೇ ಇದು. ಸೊ ಅದರಲ್ಲಿ 2 ಕ್ಯಾಟಗರಿ ಇದೆ, ಯುರೋಪಿಯನ್ ಮತ್ತು ಅಮೇರಿಕನ್ ಅಂತ. ಶೀಸ್ ಆ್ಯನ್ ಅಮೇರಿಕನ್. ಯುರೋಪಿಯನ್ ಆದರೆ ಇನ್ನೂ ಸ್ವಲ್ಪ ಅಗ್ರೆಸಿವ್. ನನ್ನ ಹತ್ರ ಇದೆ, ಮೇಲಿದೆ, ಮನೇಲಿದೆ. ಅದು ತಗೊಂಡು ಬರಲಿಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಅಂತೇಳಿ. ಸೊ ಇಟ್ಸ್ ಅ ಗಾರ್ಡ್ ಡಾಗ್ ಬೇಸಿಕಲಿ. ಬಟ್ ನಾವು ಹೇಗೆ ಅವುಗಳನ್ನು ಟ್ರೀಟ್ ಮಾಡ್ತೇವೆ, ಅವುಗಳು ತುಂಬ ಮುಟ್ಟಿ ಟ್ರೀಟ್ ಮಾಡಿದರೆ ಪಾಪ ಇರ್ತದೆ ಸ್ವಲ್ಪ. ಹಾಗೆ ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ನಮ್ಮ పేరు లక్ష్మీనారాయణ అండి. బెద్రల పుత్తూరే షో కాదండి. మాత జాతి నాయలు ఎంత ఇయరండి ఇంట్లోకి జాతి నిన్న నట్టి జాతి సిజ్జు అంది నన్నదమ్ముడు అందండి. నన్నల సోకుడు ఆవిడ ఉంది ఇంట్లో. ಫಸ್ಟ್ ಟೈಮ್ ಅಂದಂದು ಹೆಂಚ ಟ್ರೈನ್ ಮಾಡ್ತಾರೆ? ಟ್ರೈನ್ ಹೆಂಚ ಮಾಡ್ತಾರೆ? ಡೈಲಿ ಇಲ್ಲಲೆ ಬೆದಲ್ಲ ಐತೆ ಇಲ್ಲಲ್ಲ ಇನ್ನು ಬಿಡೈತಿ ಜೋಕುಲು ಪುರ ಸೇರಿದ್ದು ಒಟ್ಟಿಗೆ ನೆಪ್ಪುಣ ಜೋಕುಲು ಲೆಕ್ಕೋಣೆ. ಖುಷಿ ನಿಶ್ಚಿತ್ ಅಂತ. ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಮ್ಮೂರಲ್ಲಿ ಸೊ ಎಲ್ಲರಿಗೂ ಒಂದು ನಾಯಿ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಸಿಗುತ್ತೆ. ನಾಯಿ ಹೇಗೆ ಸಾಕ್ಬೋದು, ಯಾವ್ಯಾವ ವೆರೈಟಿ ಇದೆ ಅಂತ ಎಲ್ಲರಿಗೂ ಒಂದು ಐಡಿಯಾ. ಈ ಥರ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಸ್ವಲ್ಪ ಲೋಕಲ್ ಎಲ್ಲ ಒಂದು ಅವೇರ್ನೆಸ್. ಮುಂಚೆ ಪಾರ್ಟಿಸಿಪೇಟ್ ಮಾಡಿದ್ರೆ? ಮಾಡಿದ್ದೆ, ಆದರೆ ಬೇರೆ ಕಡೆ ನಂದೀಗ 3 ನಾಯಿ ಇದೆ. ಇದು ಗ್ರೇಟ್ ಅಂತ, ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರೀಡ್. ಅದು ಚಿಯಾ ಅಂತ, ವರ್ಲ್ಡ್ ಸ್ಮಾಲೆಸ್ಟ್ ಬ್ರೀಡ್. ಇನ್ನೊಂದು ಖನ್ನಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಬ್ರೀಡ್. 3 ಬೇರೆ ಬೇರೆ ವೆರೈಟೀಸ್. ರಿಸಲ್ಟ್ ನೋಡ್ಬೇಕಷ್ಟೇ ಇವಾಗ ಏನು ಅಂತ. ವೇಟಿಂಗ್ ಫಾರ್ ಇಟ್. ಇಲ್ಲ, ಎವ್ರಿ ಬ್ರೀಡಿಗೆ ಬೇರೆ ಬೇರೆ ಬಿಹೇವಿಯರ್ ಇದೆ, ಬೇರೆ ಬೇರೆ ಬಾಡಿ ಸ್ಟ್ರಕ್ಚರ್ ಇದೆ, ಎಲ್ಲನೂ ಬೇರೆ ಬೇರೆ ಇದೆ. ನೀವು ಡಿಪೆಂಡಿಂಗ್ ನಿಮಗೆ ಯಾವ ನಾಯಿ ಸೂಟೇಬಲ್ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಯಾರೇ ಪರ್ಚೇಸ್ ಮಾಡೋದಿದ್ರು ಸುಮ್ಮನೆ ಪರ್ಚೇಸ್ ಮಾಡಬೇಡಿ. ನಿಮ್ಮ ಲೈವ್ಲಿಹುಡ್ ಹೆಂಗಿದೆ, ಅದಕ್ಕೆ ಯಾವುದನ್ನು ಮೇಂಟೈನ್ ಮಾಡ್ಬೋದು, ಯಾವ ಥರ ಡಾಗ್ ತಗೋಬೋದು ಅಂತ ಒಂದು ಸಣ್ಣ ರೆಫರೆನ್ಸ್ ಮಾಡಿ ಮತ್ತೆ ನೀವು ಸಾಕೋದಂದರೆ ಒಳ್ಳೆಯದು. ಅಂದರೆ ಇದೆಲ್ಲ ಹ್ಯೂಜ್ ಡಾಗ್ಸ್. ನಮಗೆ ಓಡಾಡೋಕ್ಕೆ ಮಿನಿಮಮ್ ದಿವಸಕ್ಕೆ ಇಷ್ಟು ಕಿಲೋಮೀಟ್ರ್ ಅಂತ ಓಡಾಡೋಕ್ಕೆ ಜಾಗ ಬೇಕು. ಅದೇ ಶಾರ್ಟ್ ಬ್ರೀಡ್ಸ್ ಯಾವುದು ಸಿಟಿಯಲ್ಲಿ ಏನಾದ್ರು ಮಾಡಬೇಕಂದ್ರೆ ಟಾಯ್ ಬ್ರೀಡ್ಸ್ ಚಿಕ್ಕ ಬ್ರೀಡ್ ತಗೋಬೋದು. ಸೊ ಡಿಪೆಂಡ್ಸ್ ಅವ್ರಿಗೆ ಹೆಂಗೆ, ಅವ್ರ ಕಂಫರ್ಟ್ ಹೆಂಗೆ, ಫರ್ ಬೇಕಾ ಬೇಡವಾ, ಅವ್ರ ಮನೇಲಿ ಎಲರ್ಜಿ ಇದೆಯಾ, ಅದು ಇದು ಎಲ್ಲ ನೋಡ್ಕೊಬೇಕಾಗುತ್ತೆ. ಒಮ್ಮೆ ತಗೊಂಡ್ಮೇಲೆ ಕಮಿಟ್ಮೆಂಟ್ ಫಾರ್ 15 years ಇರ್ತವೆ. ಅಂದರೆ ಯು ನೀಡ್ ಟು ಟೇಕ್ ಕೇರ್ ಆಫ್ ಇಟ್. ಖುಷಿ. ಅಕ್ಷಿತ್, ಮಂಗಳೂರಿಂದ. ಇವರು ನಮ್ಮ ಫ್ರೆಂಡ್ ಶ್ರೇಯಾಂಕ್ ಅಂತ ಹೇಳಿ ಕಾಸರಗೋಡಿಂದ ಬಂದಿದ್ದಾರೆ. ಪಾರ್ಟಿಸಿಪೇಷನ್ ವಾಸ್ ಗುಡ್. ಅಂದರೆ ಅದೇ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅಷ್ಟು ದೂರದಿಂದ ಬಂದಿದ್ದೀವಲ್ಲ. ತುಂಬ ಇವನ ಮಗ ಚಾಂಪಿಯನ್ ಅಲ್ಲಿದ್ದಾನೆ ಇನ್ನೊಬ್ಬ. ಸೊ ತುಂಬ ಶೋಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ಡ್. ಸೊ ಹಾಗೆ ಅದಕ್ಕೆ ಸ್ವಲ್ಪ ಭಯ. ಅಂದರೆ ಹೇಗೆ ನಡೆಯುತ್ತೋ ಶೋ, ಇವಾಗ ಜಡ್ಜಸ್ನವ್ರ ಡಿಸಿಷನ್ ಹೇಗಿರುತ್ತೋ ಅಂತ ಹೇಳಿ ಸ್ವಲ್ಪ ಅದೇ ಮೂಡಲ್ಲಿದ್ದೀವಿ ಅವಾಗ. ತುಂಬಾ ಖುಷಿ ಇದೆ. ಅದಕ್ಕೋಸ್ಕರನೇ ಬಂದ್ವಿ. ಬರುವಾಗಲೇ ಹೇಳಿದ್ವಿ, ಫಸ್ಟಿಗೆ ಬರುವಾಗ ಇಷ್ಟೆಲ್ಲ ವ್ಯವಸ್ಥೆ ಇರುತ್ತೆ ಅಂತ ಗೆಸ್ ಮಾಡಿರಲಿಲ್ಲ. ಇಲ್ಲಿ ಬಂದು ತುಂಬಾ ಖುಷಿ ಆಗಿದೆ. ದಿಸ್ ಇಸ್ ಲೂಸಿ. ನನ್ನ ಲೈಫಲ್ಲಿ ಬಂದಿರೋ ದಿಸ್ ವಾಸ್ ರಾಕ್ಸಿ ಓನರ್ ಇವರು ಶ್ರೇಯಾಂಕ್ ಅಂತ ಹೇಳಿ. ದಿಸ್ ಇಸ್ ಹ್ಯೂಲಿಟ್. ದಿಸ್ ಇಸ್ ಅಮೆರಿಕನ್ ಬುಲ್ಲಿ. ಅದು ಮೈಕ್ ಅಂತ ಹೇಳಿ ಮಿನೇಚರ್ ಪಿನ್ಸರ್. ಸೇಮ್ ಇದೇ ಬ್ರೀಡ್, ಮಿನೇಚರ್ ಪಿನ್ಸರ್ ಅಂತ.
ನೇಚರ್ ಹಾಂ ಇವುಗಳ ನೇಚರ್ ತುಂಬ ಫ್ರೆಂಡ್ಲಿ ಇದೆ. ಎಲ್ಲರ ಹತ್ರ ತುಂಬ ಫ್ರೆಂಡ್ಲಿ ಇದೆ. ಎಲ್ಲರೂ ಹೇಳ್ತಾರೆ ಸ್ವಲ್ಪ ಅಗ್ರೆಸಿವ್ ಅಂತ, ಆದರೆ ಸಾಕಿ. ಓಕೆ ವೆಲ್ಕಮ್. ಇದು ಪುತ್ತೂರು ಮರೀನಲ್ಲಿರುವಂತಹ ದಿ ಪುತ್ತೂರು ಕ್ಲಬ್ನ ಆವರಣದಲ್ಲಿ ನಡೆದಂತಹ ದಿ ಪುತ್ತೂರು ಕ್ಲಬ್ ಹಾಗೆಯೇ JCI ಪುತ್ತೂರು ಹಾಗೆಯೇ ದಿ ಪೆಟ್ ಪ್ಲಾನೆಟ್ನ ಸಹಯೋಗದಲ್ಲಿ ನಡೆದಂತಹ ದಿ ಪೆಟ್ ಆ್ಯಂಡ್ ಡಾಗ್ ಶೋನ ಹೈಲೈಟ್ಸ್ ಇದು. ಸೊ ಬಹಳಷ್ಟು ಉತ್ಸಾಹದಿಂದ ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಆ ಪೆಟ್ಗಳು ಕೂಡ ಅಷ್ಟೇ ಒಂದು ಉತ್ಸಾಹದಿಂದ ಅದೇ ಒಂದು ಸಡಗರದಿಂದ ಪಾಲ್ಗೊಂಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಮೊದಲ ಬಾರಿ ಪುತ್ತೂರಿನಲ್ಲಿ ಆಯೋಜನೆಯಾದಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಷ್ಟು ಒಂದು ಸ್ಪಂದನೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ, ಆದರೆ ನಮ್ಮ ನಿರೀಕ್ಷೆಗೂ ಮೀರಿದ ಒಂದು ಸ್ಪಂದನೆ ಸಿಕ್ಕಿದೆ ಅನ್ನುವಂಥ ಒಂದು ಸಂತಸವನ್ನಲ್ಲಿ ಆಯೋಜಕರು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ. ಸೊ ಇದೇ ರೀತಿಯ ಪ್ರಯತ್ನಗಳು ಇನ್ನೊಂದಷ್ಟು ಪುತ್ತೂರಿನಲ್ಲಿ ನಡೀತಾ ಇರಲಿ, ಆ ಮೂಲಕ ಪುತ್ತೂರಿನ ಹೆಮ್ಮೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಅನ್ನುವಂಥ ಸುದ್ದಿಯಾಶಯ ಕೂಡ. ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.